ಪ್ರಿಯರೇ ನಮಸ್ಕಾರ. ಮಂಕುತಿಮ್ಮನ ಕಗ್ಗದ ಒಂದು ಭಾಗವನ್ನು ಇಂದು ಕೇಳೋಣ. ನಾನು ಕರುಣಾಕರ ಬಳಕೂರು. ಬೀಳುವುದ ನಿಲ್ಲಿಪುದು ಬಿದ್ದುದನು ಕಟ್ಟುವುದು, ಬೀಳುವುದ ನಿಲ್ಲಿಪುದು ಬಿದ್ದುದನು ಕಟ್ಟುವುದು, ಹಾಲು ಒಡೆಯೇ ಕಡೆದು ಅದನ್ನು ತಕ್ರ ಆಗಿಪುದು, ಹಾಲು ಒಡೆಯೇ ಕಡೆದು ಅದನ್ನು ತಕ್ರ ಆಗಿಪುದು, ಹಾಳಾಗಿಪುದು, ಹಾಳಾಗಿಪುದು, ಹಾಳು ಹೊಸತು ಆಗಿಪುದು, ಬಾಳಿಗೆ ಇದೆ ಚಿರಧರ್ಮ, ಬಾಳಿಗೆ ಇದೆ ಚಿರಧರ್ಮ ಮಂಕುತಿಮ್ಮ. ಪ್ರಿಯರೇ, ಬೀಳುವುದನ್ನ ಎತ್ತಿ ನಿಲ್ಲಿಸುವಂತಹದ್ದು, ಬಿದ್ದುದನ್ನ ಮತ್ತೆ ನಿಲ್ಲಿಸುವಂತಹದ್ದು, ಹಾಲು ಮೊಸರಾದರೆ ಅದನ್ನ ಕಡೆದು ಮಜ್ಜಿಗೆಯನ್ನಾಗಿಸುವಂತಹದ್ದು, ಯಾವುದಾದ್ರೂ ಒಂದು ವಸ್ತು ಹಾಳಾದ್ರೆ ಹಾಳಾಗಿ ಹೋಗ್ಲಿಯಪ್ಪ ಅಂತ ಬಿಟ್ಬಿಡೋದು, ಹಳತನ್ನ ಹೊಸದಾಗಿಸುವಂತಹದ್ದು ಮುಂತಾದ ಕೆಲಸಗಳನ್ನ ಈ ಮಾನವ ತನ್ನ ಬಾಳಿನಲ್ಲಿ ಬೇರೆ ಬೇರೆ ರೀತಿಗಳಲ್ಲಿ ಮಾಡ್ತಾ ಇರ್ತಾನೆ. ಈ ಮಾಡುವ ರೀತಿ ನೀತಿಗಳನ್ನೇ ಡಿ.ವಿ.ಜಿ ಅವರು ಈ ಕಗ್ಗದಲ್ಲಿ ಧರ್ಮ ಅಂತ ಕರೀತಾರೆ. ಕೇವಲ ಧರ್ಮ ಅಲ್ಲ, ಅದು ಶಾಶ್ವತವಾದ ಧರ್ಮ ಅಂತ ಕರೀತಾರೆ. ಹಾಗಾದ್ರೆ ಧರ್ಮದ ಸ್ವಭಾವ ಏನು ಅನ್ನೋದು ಕೂಡ ಇಲ್ಲಿ ನಮ್ಮನ್ನ ಆ ಪ್ರಶ್ನೆ ಕಾಡುತ್ತೆ. ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತುವಿಗೂ ಕೂಡ, ಪ್ರತಿಯೊಂದು ಪ್ರಾಣಿಗೂ ಕೂಡ, ಯಾವುದೇ ಒಂದು ಜೀವಿ ಕೂಡ ತನ್ನದೇ ಆದಂತ ಒಂದು ಧರ್ಮ ಅಂತ ಇರುತ್ತೆ. ಇಲ್ಲಿ ಪ್ರಾಣಿ ಅನ್ನುವಾಗಲೂ ಕೂಡ ಮನುಷ್ಯನು ಒಬ್ಬ ಪ್ರಾಣಿಯೇ. ಅವನು ಕೂಡ ತನ್ನ ಸ್ವಭಾವದಲ್ಲಿ ತನ್ನದೇ ಆದಂತ ಒಂದು ಕಾರ್ಯಕ್ಷೇತ್ರವನ್ನು ಆತ ಮಾಡಿಕೊಂಡಿರ್ತಾನೆ. ಬೇರೆ ಬೇರೆ ವಸ್ತುಗಳ ಜೊತೆಗೆ ತನ್ನ ಸಂಬಂಧವನ್ನು ಇಟ್ಕೊಂಡಿರ್ತಾನೆ. ಆ ವಸ್ತುಗಳಲ್ಲಿ ಹೊಸತನ್ನ ಕಂಡುಹಿಡಿಯುವ ಅಥವಾ ಹಳೆತಾದರೆ ಅದನ್ನ ತ್ಯಜಿಸುವ, ದೂರ ಮಾಡುವ, ಅಥವಾ ಆ ಹಳೆಯದರಲ್ಲೇ ಇನ್ನೊಂದಷ್ಟು ಆವಿಷ್ಕಾರವನ್ನ ಮಾಡುವ, ಈ ರೀತಿಯ ಬೇರೆ ಬೇರೆ ಉಪಯೋಗಗಳನ್ನ ಆತ ಕಂಡು ಹುಡುಕುತ್ತಾ ಇರ್ತಾನೆ. ಇಲ್ಲಿ ಡಿ.ವಿ.ಜಿ ಅವರು ಹೇಳುವಂತಹದ್ದು ಹೀಗೆ ಈ ಮಾನವನ ಸಹಜವಾದಂಥ ಗುಣಗಳು ನಡೀತಾ 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 ಅದು ಧರ್ಮವಾಗಿ ಸಂಪನ್ನಗೊಳ್ಳುತ್ತದೆ. ಆದರೆ ಪ್ರಿಯರೇ, ಒಂದಂತೂ ನೆನಪಿಟ್ಕೊಳ್ಳಿ, ಇಲ್ಲಿ ಇರುವುದು ಈ ಹಿಂದೆಯೇ ಇತ್ತು, ಮುಂದೆಯೂ ಕೂಡ ಇರುತ್ತದೆ. ಆದರೆ ಇರುವುದರಲ್ಲೇ ಹುಡುಕುವಂತ ಪ್ರಯತ್ನ ಮಾಡ್ತಾನೆ ಮನುಷ್ಯ. ಹಳೆಯದನ್ನ ಹೊಸತಾಗಿ, ಹೊಸತನ್ನ ಇನ್ನಷ್ಟು ಹೊಸತಾಗಿ ಹುಡುಕುವ ಪ್ರಯತ್ನ ಮಾಡ್ತಾನೆ. ನೋಡಿ, ಅದು ಅದ್ಭುತವಾದ ಶಕ್ತಿ ಆ ಭಗವಂತ ಅಥವಾ ಆ ಪರಮಾತ್ಮ ಈ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಹಾಗಾಗಿ ಈ ಮನುಷ್ಯ ಈ ಭೂಮಿಯ ಮೇಲೆ ಅದೆಷ್ಟೋ ಆವಿಷ್ಕಾರವನ್ನು ಮಾಡಿದ್ದಾನೆ. ಆದರೆ ಮಾಡುವಂತ ಆವಿಷ್ಕಾರಗಳು ಏನಿದ್ದಾವೆ ನೋಡಿ, ಇವನ ಬದುಕಿಗೆ ಅದು ಕುತ್ತನ್ನ ತರ್ತದೆ. ಖಂಡಿತವಾಗಿ ಹೌದು. ಈಗಾಗಲೇ ನಾವು ನೋಡಿದ್ದೇವೆ, ನಮ್ಮ ಬದುಕಿನಲ್ಲಿ ಎಷ್ಟೆಲ್ಲ ನಾವು ಆಧುನಿಕ ಸೌಲಭ್ಯಗಳನ್ನ ಮಾಡಿಕೊಂಡಿದ್ದೇವೆ, ಜಗತ್ತನ್ನ ಸೃಷ್ಟಿ ಮಾಡಿಕೊಂಡಿದ್ದೇವೆ. ಯಾಕಂದ್ರೆ ಪ್ರಾಕೃತಿಕವಾಗಿರುವಂತ ಜಗತ್ತೇ ಒಂದು ಬೇರೆ, ಮಾನವನು ಇಲ್ಲಿ ಸೃಷ್ಟಿ ಮಾಡಿರುವಂತ ಕೃತಕವಾದಂತ ಜಗತ್ತೇ ಬೇರೆ. ಈ ಕೃತಕ ಮತ್ತು ಸಹಜದ ನಡುವೆ ಸಂಘರ್ಷ ಏರ್ಪಟ್ಟು ಮನುಷ್ಯ ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾನೆ ಅನ್ನೋದನ್ನ ನಾವೆಲ್ಲರೂ ಕೂಡ ದಿನನಿತ್ಯದ ಜೀವನದಲ್ಲಿ ನೋಡ್ತಾ ಇದ್ದೇವೆ. ಹೀಗಾಗಿ ಕೃತಕವಾದಂಥ ಬದುಕಿಗೆ ಅಷ್ಟು ಮೌಲ್ಯವಿಲ್ಲ. ಸಹಜವಾದಂಥ ಪ್ರಕೃತಿಯ ಜೊತೆಗೆ ನಾವು ಬಾಳಿ ಬದುಕಿದರೆ ಅದಕ್ಕೆ ಅತ್ಯುತ್ತಮವಾದಂಥ ಒಂದು ಅರ್ಥ ಸಂಪನ್ನಗೊಳ್ಳುತ್ತದೆ. ಹಾಗಾಗಿ ಈ ಮನುಷ್ಯ ಹೊಸತನ್ನ ಕಂಡು ಹಿಡಿಯುವುದರ ಲೋಸುಗವಾಗಿ ತನ್ನ ಬದುಕನ್ನ ಅಥವಾ ತನ್ನ ಜೀವನಕ್ಕೆ ಕೊಡಲಿ ಏಟನ್ನ ತಂದುಕೊಳ್ಳದಿದ್ದರೆ ಸಾಕು ಎನ್ನುವಂಥದ್ದು ಕೂಡ, ಅಂದರೆ ತನ್ನ ಪರಿಧಿಯ ಒಳಗಡೆನೆ ಕಾರ್ಯವನ್ನ ಮಾಡಿ ಒಂದು ಸಮಾಜವನ್ನ ಕಟ್ಟುವ ಅಥವಾ ಈ ದೇಶವನ್ನ ಮುನ್ನಡೆಸುವಂತ ಪ್ರಯತ್ನಕ್ಕೆ ಮನುಷ್ಯ ನಾಂದಿಯನ್ನು ಹಾಡಬೇಕು ಅನ್ನುವಂಥದ್ದು ಇಲ್ಲಿ ಕಗ್ಗದಲ್ಲಿ ಡಿ.ವಿ.ಜಿ ಅವರು ಹೇಳುವುದನ್ನ ನಾವು ನೋಡಬಹುದಾಗಿದೆ. ಸುಂದರವಾಗಿ ಸಿಕ್ಕಿರುವಂತಹ ಈ ಪ್ರಕೃತಿ ಹಾಗೂ ನಮ್ಮ ಜೀವನ, ಇವೆರಡನ್ನು ಕೂಡ ನಾವು ಸದುಪಯೋಗ ಮಾಡಿಕೊಳ್ಳುವಂಥದ್ದು ನಮ್ಮ ನಿಮ್ಮೆಲ್ಲರ ಧರ್ಮವಲ್ಲವೇ? ಆಲೋಚಿಸಿ, ಹಾಗೆ ಮುನ್ನಡೆಯಿರಿ.